ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸತತ 4ನೇ ಬಾರಿ ಮೇಲ್ಮನೆ ಸದಸ್ಯರಾಗಿ ಆಯ್ಕೆಯಾಗಿ ಪ್ರಥಮ ಬಾರಿಗೆ ಕಾಪು ಕ್ಷೇತ್ರ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ ವಿಧಾನ ಪರಿಷತ್ ಸದಸ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಉಡುಪಿ ಜಿಲ್ಲಾ ಬಿಜೆಪಿ ಮತ್ತು ಕಾಪು ಕ್ಷೇತ್ರ ಬಿಜೆಪಿ ವತಿಯಿಂದ ಅಭಿನಂದಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನನ್ನ ಮೇಲೆ ಭರವಸೆ ಇಟ್ಟು ಪಕ್ಷ ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಮತದಾರರಿಗೆ ಯಾವುದೇ ರೀತಿಯಲ್ಲಿ ಆಮಿಷ ಒಡ್ಡದೆ ಈ ಕ್ಷೇತ್ರವನ್ನು ಗೆದ್ದಿದ್ದೇವೆ. ಪಕ್ಷದ ರಾಜ್ಯಾಧ್ಯಕ್ಷರು ನೀಡಿರುವ ಭರವಸೆಯಂತೆ ಪೂರ್ಣ ಬಹುಮತದೊಂದಿಗೆ ಹಣಕಾಸಿನ ಖರ್ಚಿಲ್ಲದೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದು ನಾವು ಎಣಿಸಿದ್ದಕ್ಕಿಂತಲೂ ಹೆಚ್ಚಿನ ಮತಗಳು ದೊರಕಿವೆ. ಬೈಂದೂರಿನಿಂದ ಸುಳ್ಯದವರೆಗೆ ಪಕ್ಷ ನಡೆಸಿರುವ ಸಿದ್ಧತೆ, ಚುನಾವಣಾ ಪೂರ್ವವಾಗಿ ನಡೆದಿರುವ ಪ್ರಾತ್ಯಕ್ಷಿಕೆ, ಸಂಘಟನಾತ್ಮಕವಾಗಿ ನಾವು ನಡೆಸಿರುವ ಶ್ರಮ ಫಲ ನೀಡಿದೆ ಎಂದು ಹೇಳಿದರು. ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚು ಮತಗಳು ನಮಗೆ ಈ ಚುನಾವಣೆಯಲ್ಲಿ ಬಂದಿವೆ. ಈ ಚುನಾವಣೆಯಲ್ಲಿ ಬಿಜೆಪಿ ಮತಗಳಿಗಿಂತ ಹೆಚ್ಚು ಮತಗಳು ಬಂದದ್ದನ್ನು ಗಮನಿಸಿದೆ. ಮತ್ತು ಬೈಂದೂರಿಂದ ಪ್ರಾರಂಭವಾಗಿ ಸುಳ್ಳಿದವರೆಗೆ ನಮ್ಮ ಪಾರ್ಟಿ ಮಾಡಿರುವಂತಹ ಪ್ರಾತ್ಯಕ್ಷಿಕೆ, ಶ್ರಮ, ಒಟ್ಟು ಕಾರ್ಯಕರ್ತರ ಒಟ್ಟು ವ್ಯವಸ್ಥಿತವಾಗಿ ಚುನಾವಣೆಯ ಪೂರ್ವಭಾವಿ ಸಿದ್ಧತೆಗಳು ಮಾಡಿದ ಹಿನ್ನೆಲೆಯಲ್ಲಿ ಕಳೆದ ಸಾರಿ ಸುಮಾರು 250ರಿಂದ 300 ಮತಗಳು ಸಿದ್ಧವಾದರೆ ಈ ಸಾರಿ ಕೇವಲ ಇಡೀ ಚುನಾವಣೆಯಲ್ಲಿ ಆಗಿರುವಂತಹದ್ದು 40ರಿಂದ 50 ಮತ